ಕೇಂದ್ರ ಬಸ್ ಮಾಲೀಕರ ಸಂಘ ಮಂಗಳೂರಿದರ ವತಿಯಿಂದ ಜಾರಿಗೊಂಡಿರುವ ಪ್ಯಾಸೆಂಜರ್ ಚಾಲೋ ಕಾರ್ಡ್ ಸೇವೆ ಮೂಡುಬಿದ್ರಿಯಲ್ಲಿ ಆರಂಭಗೊಂಡಿದೆ. ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ವಿದ್ಯಾರ್ಥಿಗಳಿಗೆ ಚಾಲೋ ಕಾರ್ಡ್ ವಿತರಿಸಿ ಮಾತನಾಡಿ, ಚಾಲೋ ಕಾರ್ಡ್ನಿಂದ ಪ್ರಯಾಣಿಕರಿಗೆ ಉತ್ತಮ ಸೇವೆ ಸಿಗಲಿದೆ ಎಂದು ಹೇಳಿದರು. ಇಲ್ಲಿ ಮುಖ್ಯವಾಗಿ ನಾವು ನಮ್ಮ ಟಿಕೆಟ್ ಮುಂಗಡವಾಗಿ ನಾವು ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಮ್ಮ ಪ್ಯಾಸೆಂಜರ್ಗಳು ಆ ಕಾರ್ಡ್ಗಳನ್ನು ರೀಚಾರ್ಜ್ ಮಾಡಿಕೊಂಡು ಮತ್ತು ಡಿಸ್ಕೌಂಟ್ ಕೂಡ ನಾವು ಕೊಡ್ತಾ ಇದ್ದೇವೆ. ಇವತ್ತು ತಾವು ಒಂದು 10%, 15%, 20% ವರೆಗೆ ನಾವು ಈ ಕಾರ್ಡ್ ಅನ್ನು ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ವಿಶೇಷ ಉದ್ದೇಶ ಇಷ್ಟೇ, ನಾವು ಇವತ್ತು ಕೋವಿಡ್ ನ ಸಂದರ್ಭ ಆಗಿರ್ಬೋದು ಅಥವಾ ನಮ್ಗೆ ಗೊತ್ತಿರ್ಬೋದು, ಈ ಫ್ಯೂಯಲ್ನ ಏನು ರೇಟ್ಗಳು ದಿನನಿತ್ಯ ಜಾಸ್ತಿ ಆದ ಸಂದರ್ಭದಲ್ಲಿ ಕೂಡ ಇವತ್ತು 85 ಲೀಟರ್ಗೆ 85 ರೂಪಾಯಿ ಆಗಿದೆ. ಆದ್ರೂ ಕೂಡ ನಾವು ಕಸ್ಟಮರ್ಗೆ ಯಾಕೆ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಏನು ಇವತ್ತು ಪ್ಯಾಸೆಂಜರ್ಗಳಿದ್ದಾರೆ, ಏನು ದೇಶದ ಪ್ರಧಾನಮಂತ್ರಿ ಅವರು ಕಲ್ಪನೆ ಏನಿತ್ತು ಅದನ್ನು ಜನಸಾಮಾನ್ಯರು ಮುಟ್ಟಿಸಬೇಕು. ಆ ಮುಟ್ಟಿಸುವಂತ ಒಂದು ವಿಧಾನದಲ್ಲಿ ನಾವು ಇವತ್ತು ಒಂದು ಡಿಸ್ಕೌಂಟ್ ಅನ್ನು ಕೊಟ್ಟು ಅವರಿಗೆ ಕೂಡ ನಾವು ಏನಾದರೂ ಪ್ರಯೋಜನ ಮಾಡಬೇಕಂತ ಹೇಳೋ ದೃಷ್ಟಿಯಲ್ಲಿ ನಾವು ಈ ಒಂದು ಕಾರ್ಡ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ಬಸ್ ಮಾಲೀಕರ ಸಂಘದ ಪ್ರಾಯೋಜಕತ್ವದಲ್ಲಿ ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾವನ್ನು ಪುರಸಭಾಧ್ಯಕ್ಷರು ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವ ಅವರು ಮಾತನಾಡಿ, ಚಾಲೋ ಕಾರ್ಡ್ ವ್ಯವಸ್ಥೆ ಹೊಂದಿರುವ ನಿತ್ಯ ಪ್ರಯಾಣಿಕರಿಗೆ ಪ್ರಯಾಣ ದರದಲ್ಲಿ 20% ಹಾಗೂ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ ನೀಡಲಾಗುವುದು ಎಂದರು. ಈ ವೇಳೆ ಚಾಲೋ ಕಾರ್ಡ್ನ ಉಡುಪಿ ವಿಭಾಗದ ಮ್ಯಾನೇಜರ್ ಮಂಜುನಾಥ್, ಕೇಂದ್ರ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ರಾಜವರ್ಮ ಬಲ್ಲಾಳ್, ಮೂಡುಬಿದ್ರಿಯ ವಲಯಾಧ್ಯಕ್ಷ ನಾರಾಯಣ್ PM ಮತ್ತಿತರರು ಉಪಸ್ಥಿತರಿದ್ದರು.